ಬೈಕಂಪಾಡಿಯ ಮೀನಕಳಿಯದ ಪರಿಸರದಲ್ಲಿ ನೀರು ಹರಿಯುವ 2 ತೋಡುಗಳಿದ್ದು ಅದರಲ್ಲಿ ಕೊಳಚೆ ನೀರು ನಿಂತು ದುರ್ವಾಸನೆ ಬೀರುತ್ತಿತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ಸಮಗ್ರ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ಮಂಗಳೂರು ಪಾಲಿಕೆಯ ಆರೋಗ್ಯ ಇಲಾಖೆಯಿಂದ ತಾತ್ಕಾಲಿಕ ಪರಿಹಾರವನ್ನ ಕಲ್ಪಿಸಿದ್ದಾರೆ. ಬೈಕಂಪಾಡಿ ಮೀನಕಳಿಯದ ಸಮುದ್ರ ಕಿನಾರೆಯಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅಲ್ಲೇ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಹಾಕುವುದರಿಂದ ಸಮುದ್ರ ಮಲಿನಗೊಂಡಿತ್ತು. ಅಲ್ಲೇ ಸಮೀಪದಲ್ಲಿ 2 ನೀರು ಹರಿಯುವ ತೋಡುಗಳಿದ್ದು ಆ ತೋಡಿನಲ್ಲಿ ನೀರು ನಿಂತು ದುರ್ವಾಸನೆ ಬೀರುತ್ತಿತ್ತು. ಇದೀಗ ಮಂಗಳೂರು ಪಾಲಿಕೆಯ ಅಧಿಕಾರಿಗಳು ತಾತ್ಕಾಲಿಕ ಪರಿಹಾರವನ್ನ ಕಲ್ಪಿಸಿದ್ದಾರೆ. ಆದರೆ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಾತ್ರೂಮ್ನ ಪೈಪ್ಗಳ ನೀರನ್ನ ಅದೇ ತೋಡಿಗೆ ಬಿಡ್ತಾ ಇದ್ದಾರೆ. ಆ ನೀರು ಕಡಲ ತೀರದ ಭಾಗಕ್ಕೆ ಸೇರಿ ಸಮುದ್ರದ ನೀರು ಮಲಿನಗೊಳ್ಳುತ್ತದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಪರಿಸರದ ಜನತೆ ಆಗ್ರಹಿಸಿದ್ದಾರೆ.